ಮಂಗಳಂ ಮನೋರಥಾನ್ ಪ್ರಾರ್ಥಯಾಮಿ ನಮಸ್ಕರೋಮಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪದ ಮುಕ್ಕಲವಾಡ ಶ್ರೀಹರಿ ಗೋವಿಂದ ಗೋವಿಂದ. ಎಲ್ಲ ಕುಳಿತುಕೊಳ್ಳಿ. ವರ್ಣ ಧ್ರುವಂದೇವೋ ಬೃಹಸ್ಪತಿ ವಿಚಾಚಲಿ ಇಂದ್ರಯವೇಹ ಧ್ರುವಸ್ತಿಷ್ಠ ರಾಷ್ಟ್ರಮು ದೇವಾ ವಿಶ್ವರೂಪಾಃ ಪಶವೋ ವದಂತಿ नो मन्द्रेशमूर्जन्दुहाना हेदर्भागस्मानुपदुष्टुदैजो कालमुहूर्तः सुमुहूर्तोऽस्वित्य न गृह्णन्तु मुहूर्तो अस्तु. ओम आगमार्थन्तु देवानां गमनार्थन्तु रक्षसा पूर्वे घण्टारवं तत्र देवताः पानलाञ्छनम् इति घण्टानादं कृत्वा अपदर्पन्तु ते भूता ये भूता भूमि संस्थिताः विघ्नकर्ता रक्ते नश्यन्तु शिवाज्ञया अपक्रामन्तु भूताद्या सर्वे ते भूमिपारकाः तेषामविरोधेन पूजा कर्म समारभे पृथ्वीत्वया धृता लोका देवी त्वं विष्णुना धृता मां देवी पवित्रं कुरुचासनं विष्णु शक्ति समुत्पन्ने शंखवर्णे महीतले अनेकरत्न संपन्ने भूमिदेवी नमोस्तुते देव्यै नमः प्रार्थयामि नमस्करोमि. आचार्य प्राणानायम्य ಮೈಕೋರ್ ಇನ್ನೊಂದೆರಡು ಮೈ ಕೊಡಿಪ್ಪ. ಓಂ. ಎಲ್ಲ ಸಂಕಲ್ಪ ಆಗುತ್ತೆ. ಸೇವಾಕರ್ತರೆಲ್ಲ ಕೈ ಜೋಡಿಸ್ಕೊಳ್ಳಿ. ಅಭಿಷೇಕ ಸೇವಾಕರ್ತರು ಮಹಾನಿವೇದನ ಸೇವಾಕರ್ತರು ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು. ಪರಮಾತ್ಮನ ಸನ್ನಿಧಾನದಲ್ಲಿ ಅಭಿಷೇಕ, ತಿರುಮಜ್ಜನಾಭಿಷೇಕ, ಮಹಾನಿವೇದನ ಅವರ ಒಂದು ಸೇವೆ ಪ್ರಾರಂಭ ಆಗ್ತಾ ಇದೆ. ಭಗವಂತನಿಗೆ ವಿಶೇಷವಾಗಿ ಮಂಗಳ ದ್ರವ್ಯಗಳು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇತ್ಯಾದಿ ದ್ರವ್ಯಗಳು, ಎಳನೀರು ಇತ್ಯಾದಿ ದ್ರವ್ಯಗಳು, ಮಂಗಳ ದ್ರವ್ಯಗಳು, ಸ್ವಾಮಿಗೆ ಶಂಖದಾರ, ಚಕ್ರದಾರ, ಶಂಖ, ವಿಶೇಷವಾದಂತಹ ಮಂಗಳ ದ್ರವ್ಯಗಳು, ಕೌಸ್ತುಭಾದಿ ರತ್ನಗಳು ಪರಮಾತ್ಮನ ಸೇವೆಗಾಗಿ ಬಂದಿದೆ. ಆ ಭಗವಂತನ ಸೇವೆಯನ್ನು ಮಾಡಿ ಕೃತಾರ್ಥರಾಗುವಂತಹ ಯೋಗ ಭಾಗ್ಯ ಎಲ್ಲ ವಿಧವಾದಂತಹ ದ್ರವ್ಯಗಳಿಗೆ ಪ್ರಾಪ್ತಿಯಾಗ್ತಾ ಇದೆ. ಅದರ ಅಂಗವಾಗಿ ಈಗ ವಿಶ್ವಕ್ಸೇನ ಗಣಪತಿಯ ಪೂಜೆ ಹಾಗೂ ವಿಶೇಷವಾಗಿ ಭಗವದ್ ವಾಸುದೇವ ಪುಣ್ಯಾಹವಾಚನ ಕೈಂಕರ್ಯ ನೆರವೇರುತ್ತೆ. ಎಲ್ಲ ಕೈ ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಎಲ್ಲರೂ ಹೇಳಿ. ಅಸ್ಮಾಕಂ ಸಹ ಕುಟುಂಬಾನಾಂ ಬಂಧು ಮಿತ್ರ ಆಶ್ರಿತ ವರ್ಗಾಣಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯಾನಂದ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ವಿಶೇಷೇಣ ಅಸ್ಮಿನ್ ಶ್ರೀನಿವಾಸ ಸ್ವಾಮಿನಃ ಉದಯಾಸ್ತಮಾನ ಸೇವಾ ಅಂಗತ್ವೇನ ಸಕಲ ಕಾರ್ಯ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಲೋಕಕ್ಷೇಮ ಪ್ರಾಪ್ತ್ಯರ್ಥಂ ವಿಶ್ವಕ್ಸೇನ ಮಹಾಗಣಪತಿ
पूजा भगवत् वासुदेव पुण्याः वाचनञ्च समान तंत्रेण तिरुमज्जनाभिषेक महासेवाम् आचार्य ब्राह्मण मुखेन कर्म करिष्ये कारयिष्ये. ಎಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತಮ್ಮ ಗೋತ್ರವನ್ನ, ಹೆಸರು, ನಕ್ಷತ್ರಾದಿಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ಆ ಭಗವಂತನ ಸೇವೆ ನಮಗೆ ಪ್ರಾಪ್ತವಾಗಿದೆ. ಈ ಸೇವೆಯಿಂದ ಲೋಕಕ್ಕೆ ಕ್ಷೇಮವಾಗಲಿ, ನಮ್ಮ ಕುಟುಂಬಕ್ಕೆ ಕ್ಷೇಮವಾಗಲಿ, ಭಗವಂತನ ಅನುಗ್ರಹ ಆಗಲಿ ಅಂತೇಳಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಸ್ವಾಮಿಯ ತಿರುಮಜ್ಜನಾಭಿಷೇಕ ಮಹಾಸೇವೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಸೇವೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು. ಹಲೋ, ಕ್ಷೇಮಾದಿ ಶುಭ ಫಲ ಪ್ರಾಪ್ತ್ಯರ್ಥಂ ದೇವತಾರಾಧನಾಖ್ಯಂ ಕರ್ಮ ಕರಿಷ್ಯೆ ತದಂಗ ಕಲಶಾರ್ಚನಂ ಕರಿಷ್ಯೆ. ಕಲಶಂ ಗಂಧಾಕ್ಷರವತ್ರ ಪುಷ್ಪೈರಭ್ಯರ್ಚ ಆಚಾರ್ಯರ್ವಣಃ ದೇವಾ ಗೋದಾವರಿ ಸರಸ್ವತಿ ಸಿಂಧ ಕಾವೇರಿ ಜಲೇಸ್ಮಿನ್. ಮೊಟ್ಟ ಮೊದಲನೇದಾಗಿ ವಿಶ್ವಕ್ಸೇನ ಆರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದದಾದನಂ ವಿಶ್ವಕ್ಸೇನಾಯ ವಿದ್ಮಹೇ ವೇತ್ರಹಸ್ತಾಯ ಧೀಮಹಿ ಸೇನೇತಃ ಪ್ರಚೋದಯಾತ್. ಜಯಾಸೂತ್ರವತಿ ಸಮೇತ ವಿಶ್ವಕ್ಸೇನಂ ಸಿದ್ಧಿ ಬುದ್ಧಿ ಸಮೇತ ಮಹಾಗಣಪತಿಂ ಧ್ಯಾಯಾಮಿ. ಆವಾಹಯಾಮಿ ಸ್ಥಾಪಯಾಮಿ ಬೋಧಯಾಮಿ. ಸ್ಥಾಪನ ಸನ್ನಿಧಾನ ಸನ್ನಿರೋಧನ ಅವಕುಂಠನ ತಾಳತ್ರಯ ದಿಗ್ಬಂಧನ ಆದಿ ಧೇನು ಮುದ್ರಾಂ ಮಕರ ಮುದ್ರಾಂ ಪಾಶಾಂಕುಶ ಶಂಖ ಚಕ್ರ ಮುದ್ರಾಂ ಪ್ರದರ್ಶ. ಸೇನ ಕಿರೀಟಿ ಹರಿಮಣಿ ಸದೃಢ ಪೂರ್ವಹಸ್ತಧ್ವಜಾಬ್ಜೇ ಮುದ್ರಾ ಕೌಮೋದಕೀಂಚ ಅಪರಕರಯುಗಲೇ ಶಂಖಚಕ್ರೇ ದದಾನಃ. ಪೀನಾಂಗೋಲಂಬಗುಕ್ಷಿ ಪ್ರತಿಭಟ ಭಯಕೃತ್ ಪಿಂಗಲಸ್ಮಶ್ರುರಸ್ಯ ಶ್ರೀಭೂಮೀಶಸ್ಯ ವಿಷ್ಣೋ ತ್ವರಿತಮಿಹ ಸಮಾಯಾಂತು ದಿವ್ಯೋತ್ಸವಾರ್ಥಂ. ದಶಾನಾಂ ದಿವ್ಯಸೂರೀಣಾಂ ಷಡಗೋಪಾದಿಯೋಗಿಣಾಂ ದೇಶಿಕೇಂದ್ರ ಮಹಾಸಿಂಧುಂ ವಂದೇಹಂ ಸೈನ್ಯನಾಯಕಂ. ಸೂತ್ರವತಿ ಸಮೇತ ವಿಶ್ವಕ್ಸೇನ ಮಹಾಗಣಪತಯೇ ನಮಃ. ಇದಮಾಸನಂ ಇದಮರ್ಚನಂ. ಓಂ ಕಟಸ್ಫುಟಿತ ಮೋದಕಂ ಕಲಿತ ಶೈಲಜಾ ಮೋದಕಂ ಸ್ಫುಟಿತ ಮೋದಕಂ ಕಲಿತ ವಿಘ್ನ ವಿಚ್ಛೇದಕಂ ನಮಸ್ತವರನಾಯಕಂ ಸಕಲ ದೇವತಾನಾಯಕಂ ನಮಾಮಿ ಗಣನಾಯಕಂ ನವಕವಿತ್ವದಂದಾಯಕಂ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರಕ್ತವೈಸಾದನಂ ಸಮರ್ಪಯಾಮಿ. ಆಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ತಯೋರ್ಘ್ಯವರ್ಘ್ಯಂ ಸಮರ್ಪಯಾಮಿ. ಆಚಮನಮಾಚಮನಂ ಸಮರ್ಪಯಾಮಿ. ಸಮರ್ಪಯಾಮಿ ಸ್ನಾನಂ. ನಮೋ ದೇವೀರಭಿಟ್ಟಜ ಆಪೋ ಭವಂತ ವೇದಜೇ. ನಮಃ ಗಣಾಧಿಪತಯೇ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಆನಾಂಗವಾಜವನೀಯಂ ಸಮರ್ಪಯಾಮಿ. ಉತ್ತರೀಯ ಸಕಲಾಭರಣಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ. ಆಭರಣಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ಶ್ರೀ ಪರಿಮಳ ಗಂಧನ ಗಂಧಾನ್ ಧಾರಯಾಮಿ. ಯೋಪರಿ ಅಲಂಕರಣಾರ್ಥೇ ಅಕ್ಷತಾನ್ ಸಮರ್ಪಯಾಮಿ. ಚೂರ್ಣಂ ಸಮರ್ಪಯಾಮಿ. ಚೂರ್ಣಂ ಸಮರ್ಪಯಾಮಿ. ಸಿಂಧೂರಾದಿ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಸಮರ್ಪಯಾಮಿ. ಪೂಜಯಾಮಿ. ಏಕಾಯ ನಮಃ. ಏಕದಂತಾಯ ನಮಃ. ನಮಃ. ಜಲಗರ್ಣಕಾಯ ನಮಃ. ಗೋದರಾಯ ನಮಃ. ವಿಕಟಾಯ ನಮಃ. ರಾಜಾಯ ನಮಃ. ಭುವನೇರವೇ ನಮಃ. ಅಧ್ಯಕ್ಷಾಯ ನಮಃ. ಬಾಲಚಂದ್ರಾಯ ನಮಃ. ಗುರುವೇ ನಮಃ. ಮೂಷಿಕವಾಹನಾಯ ನಮಃ. ಪುತ್ರಾಯ ನಮಃ. ಪ್ರದಾಯಕಾಯ ನಮಃ. ಜಯಾಸೂತ್ರವತಿ ಸಮೇತ ವಿಶ್ವಕ್ಸೇನಾಯ ನಮಃ. ದಿವ್ಯ ಚರಣಾರವಿಂದಯೋಃ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ವರುಣ ವಾಸುದೇವ ಪುಂಡರೀಕಾಕ್ಷ ಪ್ರಾರ್ಥನಂ ಕರಿಷ್ಯೆ. ಓಂ ಇಮಂ ಮೇ ವರುಣಶ್ಚು ದೇಹವ ಮಧ್ಯಾಚ ಪ್ರಣಯಾ ರಾಜಾಮಿ ಬ್ರಹ್ಮಣ ವಂದಮಾನಸ್ತದಾಸ್ತೆ.
भजदञ्जदायो हिरण्यन्द्रो वृद्धश्वास्तिन पूषा विश्ववेदा सिञ्चामि यजुषा प्रजामाजुर्धनन्द्राजस्तु अस्तो अचल समृद्धिः अस्तो भक्ति समृद्धिः अस्तो शान्ति पुष्टिस्तुष्टिश्चास्तु शुभगं शुभमस्तु वर्तमान श्रीनिवास कल्याणोत्सव कर्मणि पुण्याहं भवन्तो ब्रुवन्तु ओम पुण्याहं वर्तमान श्रीनिवास कल्याणोत्सव कर्मणि आयुष्मदे स्वस्ति भवन्तो ब्रुवन्तु आयुष्मदे स्वस्ति स्वस्ति भवन्तो ब्रुवन्तु स्वस्ति मंगल कार्यं वृद्धिं भवन्तो ब्रुवन्तु कर्मरत्यता गृहे क्षेत्रे क्षीरस्मिति भवन्तो ब्रुवन्तु अस्तुष्टे कल्याणमस्त्विति भवन्तो ब्रुवन्तु कल्याणमस्तु स्वामिनः वरुण पुण्डरीकाक्षाय नमः विश्वक्सेनाय नमः सर्वोपचारान् समर्पयामि मुहूर्तवाद्यं कुम्भवत्ताभ्यां भगवान् पवित्रं वासुदेव पवित्रं तत्पादं पवित्रं तत्पादोदकं पवित्रम् पुण्याः जलप्रोक्षणं करिष्ये शुचेवो हत्यामरतः शुचे नागं शुजगम्यनोमिद्धरगं शुजभ्यां शुजर्व्रततमश्चर्विप्रश्चर्कविते शुचस्तव शुक्राभ्राजन्तजीरते ब्राह्मणेश्वरदगं हृदयदेवा पवित्रेण आत्मानं पुरते सदा सहस्रधारेण पुनन्त्वमापत्यं पवित्रं शतोद्यामगं हिरण्मयं तेन ब्रह्मविदो वयम् ओदं ब्रह्म पुनीमहे सुनीतितः पुनातो ओमस्वस्त्यावरुणः समीत्या राजा प्रवृणाभिः पुनातु मा जातवेदामोद्ययन्त्या पुनातो अनन्तार्क्षमरिष्टनेमिर्महद्भूतं देव संवाजसा देवतानां बृहद्यशो नावमिवारवेमाङ्गिरसङ्गजं च स्वस्त्यात्रेयं मनसा चतार्क्ष्यम् रजतपाणिः शरणं प्रपद्ये स्वस्तिरं पादेष्वभयनो अस्तु विश्वक्सेन महागणपति पूजा वरुण पुण्डरीकाक्ष पूजाराधन विधानेन आवाहित देवताः सुप्रीताः सुप्रसन्नाः वरदा भवन्तु ಕೃಷ್ಣಾರ್ಪಣಮಸ್ತು ಸ್ವಾಮಿಯವರ ಸನ್ನಿಧಾನದಲ್ಲಿ ಮಹಾಪೂಜೆಗಳಾಗಿರ್ತಕ್ಕಂತಹ ವಿಶ್ವಕ್ಸೇನ ಮಹಾಗಣಪತಿಯ ಪೂಜೆ ಭಗವದ್ ವಾಸುದೇವ ಪುಣ್ಯಾಹವಾಚನ ಸಂಪನ್ನಗೊಂಡಿದ್ದು ಭಗವಂತನ ಅಭಿಷೇಕ ದ್ರವ್ಯಗಳಿಗೆ ಆಚಾರ್ಯರು ವಿಶೇಷವಾಗಿ ಪೂಜೆಯನ್ನು ಮಾಡಿ ಸ್ವಾಮಿಗೆ ದಂತಧಾವನ ಪಾದ ಪ್ರಕ್ಷಾಳನ ಸ್ನಾನಾದಿ ನಿತ್ಯ ಕೈಂಕರ್ಯಗಳು ಅಭ್ಯಂಜನ ಮಹಾಸ್ನಾನ ಸಾಯಂಕಾಲ ಸ್ವಾಮಿಯವರಿಗೆ ತಿರುಕಲ್ಯಾಣ ಮಹೋತ್ಸವ ಇರುವಂಥ ಕಾರಣ ಅಭ್ಯಂಜನ ಮಹಾಸ್ನಾನ ಫಲ ಪಂಚಾಮೃತ ಮಂಗಳ ದ್ರವ್ಯಾಭಿಷೇಕ ತಿರುಮಜ್ಜನಾಭಿಷೇಕ ಸೇವೆಗಳು ಪರಮಾತ್ಮನಿಗೆ ಆಚಾರ್ಯರು ನೆರವೇರಿಸ್ತಾರೆ. ಆ ಸಂದರ್ಭದಲ್ಲಿ ಪರಮಾತ್ಮನಿಗೆ ಕುಂಭಾರಾಧನೆಯನ್ನು ಮಾಡಿ ಆ ಫಲಾದಿಗಳನ್ನು ಫಲ ಪಂಚಾಮೃತಗಳನ್ನು ಪರಮಾತ್ಮನಿಗೆ ಪ್ರಾರ್ಥಿಸಿ ಆ ಎಲ್ಲ ದ್ರವ್ಯಗಳನ್ನು ಅಭಿಷೇಕ ಮಾಡಲಾಗುತ್ತೆ. ಸ್ವಾಮಿಯವರ ನಿತ್ಯ ಕೈಂಕರ್ಯವಾದಂತಹ ಉಗ್ರ ಶ್ರೀನಿವಾಸ ಮೂರ್ತಿಯವರ ಆರಾಧನೆಯ ಅಂಗವಾಗಿ ಇಲ್ಲಿ ಸ್ವಾಮಿಯವರ ಮಲಯಪ್ಪ ಸ್ವಾಮಿ ಆದಂಥ ಶ್ರೀ ಸ್ವಾಮಿಯವರಿಗೆ ಮಹಾಪೂಜೆಗಳೆಲ್ಲವೂ ಕೂಡ ನೆರವೇರುತ್ತೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಭಗವಂತನ ಪರಿಪೂರ್ಣ ಅನುಗ್ರಹವನ್ನು ಪಡೆದು
ಕೃತಾರ್ಥರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಈಗ ಸ್ವಾಮಿಯವರಿಗೆ ಪುರುಷ ಸೂಕ್ತ ಪ್ರಕಾರವಾಗಿ ಸ್ವಾಮಿಯವರಿಗೆ ದಂತಧಾವನ, ಜಿಹ್ವಾಧಾವನ ಹಾಗೂ ನಯನ ಇತ್ಯಾದಿ ಎಲ್ಲ ಅಂಗಾಂಗಗಳಿಗೆ ಅರ್ಚಕರು ವಿಶೇಷವಾದಂಥ ಅರ್ಚನೆಯನ್ನ, ಅದರ ಜೊತೆಗೆ ಅಭ್ಯಂಜನ ಸ್ನಾನವನ್ನ, ಅದು ತಿರುವಜ್ಜನಾಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ಅಭಿಷೇಕ ಸೇವಾಕರ್ತರು ಕೈ ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅರ್ಚಕರು ಮಾಡುವಂಥ ಸೇವೆಯನ್ನ ದರ್ಶನ ಮಾಡಿ, ಋತ್ವಿಜರು ಹೇಳುವಂಥ ಮಂತ್ರವನ್ನು ಶ್ರವಣ ಮಾಡಿ, ನಾದಸ್ವರ ವೃಂದದವರು ನುಡಿಸ್ತಕ್ಕಂಥ ಕೀರ್ತನೆಗಳನ್ನು ಕೇಳಿ ಜನ್ಮ ಸಾರ್ಥಕಗೊಳಿಸಿಕೊಂಡು ಭಗವಂತನ ಪರಿಪೂರ್ಣ ಅನುಗ್ರಹ ಕೃಪೆಗೆ ಪಾತ್ರ ಆಗಬೇಕಾಗಿ ಸವಿನಯ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಎಲ್ಲ 1-2 ನಿಮಿಷಗಳ ಕಾಲ ಆ ಭಗವಂತನನ್ನ ಮನಸ್ಸಲ್ಲಿ ಧ್ಯಾನ ಮಾಡಬೇಕು. ಅದಾದ ತರುವಾಯ ಪೂಜೆಗಳೆಲ್ಲ ಪ್ರಾರಂಭ ಆಗುತ್ತೆ. ಪುರುಷ ಸೂಕ್ತ ಪಾರಾಯಣದೊಂದಿಗೆ ಸ್ವಾಮಿಯವರಿಗೆ ನಿತ್ಯ ಕೈಂಕರ್ಯಾದಿಗಳೆಲ್ಲ ನಡೀತಾ ಇದೆ. ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ಪರಮಾತ್ಮನ ಅನುಗ್ರಹ ಕೃಪೆಗೆ ಪಾತ್ರರಾಗಬೇಕು. ನಾರಾಯಣ ಪ್ರೇತ್ಯರ್ಥಂ ಓಂ ಸಹಸ್ರಶೀರ್ಷಾ ಪುರುಷಃ ಸಾಕ್ಷ ಸಹಸ್ರಪಾತ್ ವಿಶ್ವತೋ ವೃತ್ವಾ ಯದಸ್ತತ್ತಜಾಂಗುಲಂ ಪುರುಷದೇವೇದಗಂ ಸರ್ವಂ ಇತ್ಯಾವಾ ಪುರುಷದೇವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತತ್ವಸ್ಯ ಜಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಶ್ಚ ಪೂರುಷಃ ಆಧೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಪಾಧೋದ್ಭವತೈತ್ ಪುರುಷಃ ಆದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಆಶನಾನಶನೇ ಅಭಿ ವಿರಾಟ ಜಾಯತ ವಿರಾಜೋ ಅಧಿಪೂರುಷಃ ತಥಾತೋ ಅತ್ಯರಿಚ್ಯತ ಪಶ್ಚಾದ್ಭೂಮಿಮಥೋ ಪುರಃ ಪುರುಷೇಣ ಹವಿಷಾ ಯಜ್ಞಮತನ್ವತ ಸಂತೋ ಅಸ್ಯಾಸೀರಾದ್ಯಂ ಗ್ರೀಷ್ಮ ಇದ್ವ ಶರದ್ಧವಿಃ ಸಪ್ತಾಸ್ಯಾಸನ್ ಬಲಿಧಯಃ ಸಪ್ತ ಸಮಿಧ ಕೃತಾಃ ದೇವಾಯಜ್ಞಂ ತನ್ವಾನಾಃ ಜನ್ಪುರುಷಂ ಪಶುಂ ತೈಯಜ್ಞಂ ಬಲಿಃ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ಏನ ದೇವಾ ಅಯಜಂತ ಧ್ಯಾರ್ಷಯಶ್ಚ ಸರ್ವಹುತಃ ಅಮೃತಂ ವೃಷದಾಜ್ಯಂ ವಸೋಗಸ್ತಾಗಶ್ಚಕ್ರೇ ಅರಣ್ಯಾನ್ ಗ್ರಾಮ್ಯಾಶ್ಚ ಸರ್ವಹುತಃ ಸಾಮಾನಿ ಜಜ್ಜಿರೆ ಸಂಧಾಗಂ ಸೆ ಜಗ್ದಿರೆ ತಸ್ಮಾತ್ ತಸ್ಮಾದಜಾಯತ ತಸ್ಮಾದಶ್ವ ಅಜಾಯಂತ ಏಕೇತೋ ಭಯಾದತಃ ಭಾವೋಹ ಜಗ್ದಿರೆ ತಸ್ಮಾತ್ ಜಾತ ಜಾಪಯಃ ಅಂಗವಸ್ಯ ಗೌಬಾಹೋ ರೂಪಾದಾಮುಚ್ಯೇತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಓರೋದದಸ್ಯ ಯದ್ವೈಶ್ಯಃ ಅಭ್ಯಾಗಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಜ್ಞಾನಾದ್ವಾಜುರಜಾಯತ ಅಭಿವದನ ಯದಾಸ್ತೆ ಪ್ರವಿದ್ವಾನ್ ಪ್ರದಿಶಶ್ಚ ತಸ್ರಃ ತ್ವಮೇವಂ ವಿದ್ವಾನವದಯ ಭವತಿ ನಾನ್ಯಃ ಪಂಥಾಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಜಂತ ದೇವಾ ಧರ್ಮಾಣಿ ಪ್ರಥಮಾನ್ಯಾಸನ್ ಅನಾಗಂ ಮಹಿಮಾನಃ ಸದಂತೆ ಪೂರ್ವೇ ಸಾಧ್ಯ
आद्याः सन्ति देवाः अद्भ्यः सम्भूत पृथिव्यैरधाच्च विश्वकर्मणः समवर्तदाति तस्य त्वष्टाविदधद्रोपमेति तत्पुरुषस्य विश्वभाजानमग्रे अहमेतं पुरुषं महान्तम् आदित्यवर्णं तमसस्तु पारे परस्तात् एवं विद्वानमृतय भवति नान्यः पन्था विद्यते यनाय पतिश्चरति गर्भे अन्तः जायमानो बहुधा विजायते धीराः परिजानाम् पुरोहितः पूर्वो यो देवेभ्यो जातः नमो रुचाय ब्राह्मये ब्राह्मम् जनयन्तः देवा अग्रे तदब्रवन्ये एवं ब्राह्मणो विद्याते देवा असन्वसे ते लक्ष्मीश्च पत्न्यो रात्रे पार्श्वे नक्षत्राणि रूपम् अश्विनौ व्यात्तम् इष्टं मनिषाणाम् मनिषाण सर्वं मनिषाणाम् संयोराप्रणेमहे गातुं यज्ञाय यज्ञपदये स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् तन्नो अस्तु द्विपदे चतुष्पदे ॐ शान्तिः 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 ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ. ಗೋವಿಂದರಾದಂತಹ ಪರಮಾತ್ಮನಿಗೆ ವಿಶೇಷವಾಗಿ ದಂತಧಾವನ ಜಿಹ್ವಾಧಾವನಾದಿ ನಿತ್ಯ ಕೈಂಕರ್ಯಗಳು ಸಂಪನ್ನಗೊಂಡಿದ್ದು ಈಗ ಪರಮಾತ್ಮನಿಗೆ ತಿರುಮಜ್ಜನಾಭಿಷೇಕ ಮಹಾಕೈಂಕರ್ಯ ನೆರವೇರುತ್ತೆ. ಭಗವಂತನಿಗೆ ಮಹಾಭಿಷೇಕವನ್ನ ಈಗ ಅರ್ಚಕ ಸ್ವಾಮಿಯವರು ಪರಮಾತ್ಮನಿಗೆ ಅಭಿಷೇಕವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಾಮಿಯವರಿಗೆ ಅಭಿಷೇಕ ಸೇವೆ ಈಗ ಪ್ರಾರಂಭ ಆಗ್ತಾ ಇದೆ. ಗೋವಿಂದ ಗೋವಿಂದ. ಆಪ್ಯಾಯಸ್ವ ಸಮೇತ್ ಓಮಾವೋಹಿಷ್ಠಾಮಯೋ ಭವಸ್ತಾನವೋಜ್ಜೇದಧಾತನಾ य चक्षसे ಶಿವತಮೋರತಸ್ತಸ್ಯ ಭಾಜಯತೆ ಹನಃ रतिरिव मातरः ಮಾತರಂಗಮಾಮಭೋಜಸ್ಯ ಕ್ಷಜಾಯ ಜಿನ್ವತಾ भोजनयथा जनः ಕೋಟಿ ಬ್ರಹ್ಮಾಂಡ ನಾಯಕ ಭೂನೀಳಾ ಸಮೇತ ನಿವಾದ ಪರಬ್ರಹ್ಮಣೇ ನಮಃ. ಆಕಾಶ ಗಂಗಾಭಿಷೇಕ ಸ್ನಾನಂ ಸಮರ್ಪಯಾಮಿ. ಗಂಗಾ ಅಭಿಷೇಕ ಸ್ನಾನಂ ಸಮರ್ಪಯಾಮಿ. ಅಭಿಷೇಕ ಕಾಲೇ ಶ್ರೀಮನ್ನಾರಾಯಣ ಪ್ರೇತ್ಯೆ ವಿನರೋ ಭಾಗ್ಯಮು ವಿಷ್ಣು ಕಥಾ ಹರಿಕೀರ್ತನಂ. ಆಮೇಲೆ ಗಂಧದ ಅಲಂಕಾರ ತಗೊಳ್ಳೋದು. वाजस्य गङ्गथे स्नपयामि यो जातं प्रपद्यामि पुरोहितं यज्ञस्य देव पृथ्वीजम् ओदारं रत्नधातमम् ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭೂನೀಳಾ ಸಮೇತ ನಿವಾಸ ಪರಬ್ರಹ್ಮಣೇ ನಮಃ. ಅಮೃತ ಕ್ಷೀರಾಭಿಷೇಕ ಸ್ನಾನಂ ಸಮರ್ಪಯಾಮಿ. ಕ್ಷೀರಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ನಿಧಜೆ ನಿಧಜೇರ್ತಿನಾಂ. श्रीवेङ्कटनाथाय श्रीनिवासाय
ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ವಾಮಿಯವರಿಗೆ ಅಶ್ವಸ್ಯ ವಾಜಿನಃ ಸುರಭಿನೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣಾಯೋಗಂ ಜಿದಾರಿಷದೆ ಸ್ನಪಯಾಮಿ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತ ನಮಃ ದೇವೋ ವತ್ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣಾಪ್ಯಾಯತಿ ಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಣಿ ತಟೇ ರಮಯಾಯ ವೇಂಕಟೇಶಾಯ ಮಂಗಲೋ ಸಮೇತ ಶ್ರೇಷ್ಠೇನಿವಾದ ಪರಬ್ರಹ್ಮಣೇ ನಮಃ. ದದ್ದಾಭಿಷೇಕ ಕಾಲೇ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ವಾಮಿಯವರಿಗೆ ಮೊಸರಿನಿಂದ ಅಭಿಷೇಕ ಸಂಪನ್ನವಾಗಿದೆ. ತುಪ್ಪದಿಂದ ಅಭಿಷೇಕ ನೆರವೇರುತ್ತೆ. ಭಕ್ತಿ ಪುನಾತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಶ್ವಧಮಾವಹಮಾದಯಸ್ವ ಸ್ವಾಹಾ ಕೃತಿಂ ವೃಷಭಭಕ್ಷ ಹವ್ಯಾಂ ೇಭ್ಯೋ ಘೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಆಯಾಹಿ ವೇದಯೇ ಗೃಣಾನೋ ಹವ್ಯದಾತಯೇ ದಾತಚ್ಛಿ ಬರ್ಹಿಷಿ. ಜೇನುತುಪ್ಪದಿಂದ ಅಭಿಷೇಕ ಆಗ್ತಾ ಇದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು. ಓಂ ಮಧುವಾತಾರತಾಯ ಯತೆ ಮಧುಕ್ಷರಂತೆ ಸಿಂಧವಃ ತ್ವೀರ್ನ ಸಂತೋಷಧೀಃ ನಮೋಷಸಿ ಮಧುಮತ್ಪಾರ್ಥಿವಗುಂ ರಜಃ ಸದ್ಯೋರಸ್ತು ನಃ ಪಿತಾ ನೋ ವನಸ್ಪತಿರ್ಮಧುಮಾಗುಂ ಅಸ್ತು ಸೂರ್ಯಃ ತ್ವೀರ್ಗಾವೋ ಭವಂತು ನಃ ಸ್ನಪಯಾಮಿ. ಮಧುನೋ ಮಧವ್ಯಂ ಪರಮಮನ್ನಾದ್ಯಂ ವೀರ್ಯಂ ತೇನಾಹಂ ಮಧುನೋ ಮಧವ್ಯೇನ ಪರಮೇಣಾನ್ನಾದ್ಯೇನ ವೀರ್ಯೇಣ ಪರಮೋ ನಾದೋ ಮಧವ್ಯೋಸಾನಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಕ್ಕರೆಯಿಂದ ಅಭಿಷೇಕ ಆಗ್ತಾ ಇದೆ. ಪ್ರಾರ್ಥನೆ ಮಾಡೋದು. ಓಂ ಸ್ವಾದುಃಪವಸ್ವ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು ನಾಮ್ನೇ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾಗುಂ ಅದಾಭ್ಯಃ ಶರ್ಕರಯಾ ಸ್ತರಪಯಾಮಿ ಈಶಾನಃ ಸರ್ವವಿದ್ಯಾನಾಮೇಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ದೇವೋ ಮೇ ಅಸ್ತು ಸದಾಶಿವೋ. ಭಗವಂತನಾದಂಥ ಶ್ರೀಹರಿಗೆ ನಾನಾ ವಿಧವಾದಂಥ ಹಣ್ಣುಗಳಿಂದ ಅಭಿಷೇಕ ಆಗ್ತಾ ಇದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಓಂ ಯಾ ಫಲಿನೀರ್ಯಾ ಫಲಾ ಪುಷ್ಪಾಯಾಚ ಪುಷ್ಪಿಣೀ ಬೃಹಸ್ಪತಿ ಪ್ರದೋತಾಸ್ತಾನೋ ಮಂದಂತಗುಂ ಮದಃ ವೈತು ಮೃತ್ಯುರಮೃತನ್ನ ಆಗನ್ ವೈವಸ್ವತೋ ನೋ ಅಭಯಂ ಕೃಣೋತು. ವರ್ಣಂ ವನಸ್ಪತಿರಿವಾಭಿನಶ್ಯೇಯದಾಗಂ ಪ್ರಯತ್ಸದಾನ್ನಶ್ಯದೀಪದೇ ಮೃತ್ಯೋ ಅನುಪರೇಹಿ ಪಂಥಾನ್ಯಸ್ತೆ ಸ್ವಯಿತರೋ ದೇವಯಾನಾತ್. ರಕ್ಷಸ್ಪದೇ ಷಣ್ಪದೇ ಬ್ರವೀಮಿಮಾನಃ ಪ್ರದಾಗಂ ಋಷನ್ಮೋದ ವೀರಾ ಪ್ರಾಣಂ ಮನಸಾನ್ವಾರಭಾಮಹೇ ಪ್ರಜಾಪತಿಂಜೋ ಭುವನಸ್ಯ ಗೋಪಾಃ. ತದೋ ಮೃತ್ಯೋಸ್ತ್ರಾಯತಾಂ ಪಾತ್ವಗಂ ಹಸೋದ್ಯೋಗ್ಜೀವಾಜರಾಮಸೀಮಹೇ पुरभूयादयद्यमस्य बृहस्पते अभिदस्तेरमुञ्चः सत्यो हदाम
अश्विना मृत्युमस्माद्देवानामग्नेभिरजासतीभिः गुंहरन्तमनुजन्ति देवा विश्वस्यैजानम् वृषभम् मधीना ब्रह्मस्वरूपमनुमेदमागादयनम् विपदेर्विक्रमस्वाग्निमिन्धान उभो लोकौ सनेमहम् उभयोर्लोकयोरुद्ध्वा मृत्युन्धराम्यः माचिदो मृत्योर्मावधीर्मा मे बलम् विवृहो मा प्रमोषी मामेरीरिषाजुरुग्ररुदक्षसन्त्वा अविषा विधेमा नो महान्तमुतमानो अर्भकम् मानमुक्षन्तमुतमानमुक्षितम् मानोवधीः पितरम् मोतमातरम् प्रजामानस्तनवो रुद्ररीरिषः मानसोके तनजे मान आयुषि मानो घोषमानो अश्वेषुरीरिजः वीरान्मानो रुद्रभामितो वधीर्हविष्पन्धो नमसा विधेमते त्र्यम्बकं यजामहे सुगन्धिम् पुष्टिवर्धनम् उर्वारुकमिव बन्धनान् मृत्योर्मोक्षे जमामृतात् तद्वाराम् दुराधर्षाम् नित्यपुष्टाङ्करीषिणी ईश्वरेकं सर्वभूतानां तामिवोपह्वये श्रियम् रसोत्पन्नो गन्धाज्यो गन्धवुत्तमः आख्रेयः सर्वदेवानां धूपोऽयं प्रतिरह्यता स्वजातवेदोपग्नन् निररतिम् मम नष्टमह्यभावः जीवनं ददिशो नो हि गुंसेज्जातवेदो रामश्वम् पुरुषम् जगत् कान्ताय कल्याणनिधये निधयेऽर्थिना श्रीवेङ्कटनिवासाय श्रीनिवासाय मङ्गलम् मूर्तये श्रीनिवासाय नमः पञ्चामृताभिषेककाले नीराजनं दर्शयामि ಶ್ರೀಮನ್ನಾರಾಯಣ ವರದ ಗೋವಿಂದ ಆಪದ್ಬಾಂಧವ ಅನಾಥರಕ್ಷಕ ಗೋವಿಂದ ಗೋವಿಂದ. ಸ್ವಾಮಿಯವರ ಸನ್ನಿಧಾನದಲ್ಲಿ ಫಲ ಪಂಚಾಮೃತ ಅಭಿಷೇಕಗಳು ಸಂಪನ್ನಗೊಂಡಿದ್ದು ವಿಶೇಷ ದ್ರವ್ಯಾಭಿಷೇಕ ಪರಮಾತ್ಮನಿಗೆ ತಿರುಮಜ್ಜನಾಭಿಷೇಕ ಹರಿದ್ರ ಕುಂಕುಮ ಗಂಧ ಮಂಗಳ ದ್ರವ್ಯಗಳಲ್ಲಿ ಅಭಿಷೇಕ ಪ್ರಾರಂಭ ಆಗುತ್ತೆ. ಈಗ ಅಗ್ನಿಮುಖ ಸಂಸ್ಕಾರದೊಂದಿಗೆ ವಿಷ್ಣು ಪರಿವಾರ ಶಿವ ಪರಿವಾರ ದೇವತೆಗಳಿಗೆ ಹೋಮ ಆಗುತ್ತೆ. ಸ್ವಾಮಿಗೆ ಸಲಿಲೋದಕ ಎಳನೀರಿನಿಂದ ಅಭಿಷೇಕ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕ ವಿಶೇಷ ದ್ರವ್ಯಾಭಿಷೇಕಗಳೆಲ್ಲ ಭಗವಂತನಿಗೆ ನೆರವೇರುತ್ತೆ. ಎಲ್ಲ ಭಕ್ತಿಯಿಂದ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿ ಶ್ರೀಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೇ ಬೃಹಸ್ಪತಿ ಪ್ರಸೋತಾಸ್ತಾನೋ ಮಂತಂತ್ವಗಂಹಸಃ ಭಗವತಿ ಪ್ರಸೂವತೆ ಫಲನೇನ ಫಲಾಹುತಾ ಅಶ್ವಾಜಿವ ಸದತ್ವರೇರ್ವೇದುಃ ಪಾರಯಿಷ್ಣವಃ ಸಂವದಂತೆ ಸೋಮೇನ ದಹರಾಜ್ಞಾ ಯಸ್ಮೈ ಕರೋತಿ ಬ್ರಾಹ್ಮಣಸ್ತಕಂ ರಾಜನ್ ಪಾರಯಾಮಸಿ ರಾಜನಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್ ದೈವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್ ಪರಿವಾರದೇವಿ ಶತಮೂಲ ಸದಾಂಕುರ ಹರತು ಮೇ ಪಾಪಂ ದೋರ್ವಾದಸ್ವಪ್ನನಾಶಿನಿ ಕಾಂಡಾತ್ ಪ್ರರೋಹಂತೆ ಪರಶಃ ಪರಿ ದೇವಾನೋ ದೋರ್ವೇ ಪ್ರತನುದಹಸ್ಸೇನ ಚತೇನ ಚ ಯಾ ಶತೇನ ಪ್ರತನೋಷಿ ಸಹಸ್ರೇಣ ವಿರೋಹಸಿ ಯಾಸ್ತೆ ದೇವೀಷ್ಟಕೆ ವಿಧೇಮಾಭಿಜಾಭಯಂ ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರಾ ಸಾಧಾರಯಿಷ್ಯಾಮಿ ರಕ್ಷಸ್ವ ಮಾಂ ಪದೇ ಪದೇ ಸಮೇತ ಶ್ರೀ ಭೂನೀಳಾ ಶ್ರೀನಿವಾಸಾಯ ನಮಃ ಸಲಿಲೋದಕ ಸ್ನಾನಂ ಸಮರ್ಪಯಾಮಿ.
ಸ್ವಾಮಿಯವರಿಗೆ ಸಲಿಲಾಭಿಷೇಕ ಕೈಂಕರ್ಯ ಸಂಪನ್ನಗೊಂಡಿದ್ದು ಈಗ ಅಮ್ಮನವರಿಗೆ ವಿಶೇಷವಾಗಿ ಮಂಗಳ ದ್ರವ್ಯಗಳಿಂದ ಶ್ರೀ ಸೂಕ್ತಾಭಿಷೇಕ ನಡೆಯುತ್ತೆ. ಎಲ್ಲ ಭಕ್ತಿಯಿಂದ ಅಮ್ಮನವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಮಹಾವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನಿ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾಥ ಪ್ರಬೋಧಿನಿ ಯಂ ದೇವೇಮಪಹ್ವಯೇ ಶ್ರೀರ್ಪಾದೇವೇದ್ಯಜದಾಂ ಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ತೃಪ್ತಾಂ ದರ್ಪಯಂತೆ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿವೋ ಬಹ್ವಯೇ ಶ್ರಿಯೇಂದ್ರಾಂ ಪ್ರಭಾತಾಂಜತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜಷ್ಟಾಮುದಾರಾಂ ಪದ್ಮೇಮೀಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋದಿದಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಾ ಅಸ್ಯ ಫಲಾನಿ ತಪಸಾನುದಂತಮಾಯಾಂತರಾಯಾಸ್ತವಾಹ್ಯ ಅಲಕ್ಷ್ಮೀಃ ತಮಾನ್ ದೇವತಕೇತ್ಯಮಣಿನಾಥಃ ಆದಿರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕೀರ್ತಿವೃದ್ಧಿಂ ದದಾತು ಮೇ ಪಾದಾಮಲಾನ್ ಜ್ಯೇಷ್ಠಾಮಲಕ್ಷ್ಮೀರ್ನಾಶಯಾಮ್ಯಹಂ ಅಭೂತಿಮಸವೃದ್ಧಿಂ ಚ ಸರ್ವಾನ್ ನಿರ್ಣುತ ಮೇ ಗೃಹಾತ್ ದುರಾಧರ್ಷಾನ್ ನಿತ್ಯಪುಷ್ಟಾಂಕರೇಶಿನಿ ಈಶ್ವರೀಕಂ ಸರ್ವಭೂತಾನಾಂ ತಾಮಿವೋ ಬಹ್ವಯೇ ಶ್ರೇಯೋಂದ್ರಾಂ ಪ್ರಭಾತಾಂ ಯಶಸಾಜ್ವಲಂತೇಂ ಶ್ರಿಯಂ ಲೋಕೆ ದೇವಜಷ್ಟಾಮುದಾರಾಂ ಪದ್ಮೇಮೀಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಾ ತಸ್ಯ ಫಲಾನಿ ತಪಸಾನುದಂತಮಾಯಾಂತರಾಯಾಷ್ಟಭಾಹ್ಯ ಲಕ್ಷ್ಮೀಃ ತಮಾನ್ ದೇವತಕೇ ಮನೀಷಿಣಃ ಮಾತ್ರೇಣಿ ನಿಧಾನೇಂಗಯಂತೆ ತುರೀಯಂ ವಾಚೋ ಮನುಷ್ಯಾ ವದಂತಿ ದೇವಿ ಜುಷಬಾನಾನಾಗಾ ವಿಶ್ವಾಚಿ ಭದ್ರಾಸು ಮನಸ್ಯಮಾನಾ ರಾಜಷ್ಟಾನುತಮಾನಾದುರುಕ್ತಾನ್ ಬೃಹದ್ವದೇವ ವಿದತೆ ಸುವೀರಾನ್ ದುಷ್ಟರಚಿರ್ಭವತಿ ದೇವಿತ್ವಜಾ ಬ್ರಹ್ಮಾ ಗತಶ್ರೀರುತತ್ವಯಾ ಧ್ವಜಾಜಷ್ಟರಶ್ಚಿತ್ರಂ ವಿಂದದೇವ ಸುಧಾನೋ ಜಜಸ್ವ ಪ್ರವಿಣೋ ನಮೇಧೇ ಭಜಿಂದ್ರೋ ದಧಾತು ಮೇಧಾನ್ ದೇವಿ ಸರಸ್ವತಿ ಮೇಧಾಂ ಮೇ ಅಶ್ವಿನ ಉಭಾವಾ ದತ್ತಾಂ ಪುಷ್ಕರಸ್ರಜಾ ರಾಜು ತಜಾ ಮೇಧಾ ಗಂಧರ್ವೇಷು च जन्मनः दैवीं मेधा सरस्वती रामा मेधा मेधासुरभिर्विश्वरूपा हिरण्यवर्णा जगमेजगम्या उच्चस्वते पयसा बिम्बमाना धाम मेधा सुप्रतीकाजुषन्ता मेधां मयि प्रजां मयि यज्ञस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सौर्यो भ्रातो दधातु वेदु नवमतो ममराति जतो निरा
ಗೋತ್ಯಾಗಂ ಗೋತ್ರೋದಾದ ಸ್ವಾಹಾ मनसोदास्यागोत्रगोत्रादोरादोरागमगल्पयन् स्वाहामेनं पुरुषं महान्तं आदिनिकवर्णं तमसस्तु पारे सर्वाणि रूपाणि विचित्य धीरः नामानि गत्वा विमदनिदास्ते स्वाहा प्रविद्वान् विरुद्धदस्रः दुरेवं विद्वान् अमृत एव वदे नान्यपन्थते वासुदेवाय स्वाहा ॐ नमो भगवते वासुदेवाय स्वाहा भगवते वासुदेवाय स्वाहा ॐ नमो भगवते वासुदेवाय स्वाहा नमो भगवते वासुदेवाय स्वाहा ॐ नमो भगवते वासुदेवाय स्वाहा ॐ नमो भगवते वासुदेवाय स्वाहा ॐ विश्वदज्जगुरद विश्वदो मुगो विश्वदो हस्तवद विश्वदस्माद्यान्नमति सम्पदत्रैर्या वा भूमि जनयन् देवजेकाः कोटि ब्रह्मांड नायक भूनीलाक्षे निवासाय नमः जय इंदिरारमण वरद गोविंद आपद् बांधव अनाथ रक्षक गोविंद कुंडलवाड़ वेंकटरमण गोविंद आपद मुक्कलवाड़ श्रीहरि गोविंद सद्यो जातादि ಗೊಂಡಿದ್ದು ಭಗವಂತನಿಗೆ ಮಹಾಭಿಷೇಕ ಸೇವೆ ಸಂಪನ್ನವಾಗ್ತಾ ಇದೆ. ದೇವಂ ವಿಶ್ವಾಕ್ಷಂ ವಿಶ್ವಜಂಭುವಂ ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವನಾರಾಯಣಗುಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತೆ ವಿಶ್ವಸ್ಯಾತ್ಮೇಶ್ವರಗುಂ ಶಾಶ್ವತಗುಂ ದಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮ परायणं नारायणपरो ज्योतिरात्मा नारायणः परः नारायण परं ब्रह्म तत्तन्नारायणः परः नारायणपरो ध्याता ध्यानं नारायणः परः यच्च किञ्चित् जगत् सर्वं दृश्यते श्रूयते अन्तर्बहिश्च तत्सर्वं व्याप्य नारायणस्थितः तमव्ययं कविगुं भद्रेन्द्रं विश्वजम्भवत्मकोश प्रतीकाजगं हृदयं चाप्यलोमुखम् अधो निष्ट्याविदस्यान्तेनाभ्यामपरितिष्ठते मालाकुलं भातिर्विश्वविद्यायतनं महते जिलाविस्तुलं पत्यागोचसन्निभस्यान्ते सुजगं सूक्ष्मं तस्मिन् सर्वं प्रतिष्ठितस्य मध्ये महारग्निर्विश्वाचर विश्वदो मुखः ओग्रमुग्रभजन्तस्तन्नाहारमजरकविः यवोर्धया वेकरेयाजमङ्गलो ॐ परिवार समेत श्रीमते नारायणाय नमः ಮಹಾಭಿಷೇಕ ಕಾಲೇ ನೀರಾಜನಂ ದರ್ಶಯಾಮಿ ಸ್ತಪನವನ್ನ ಈಗ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಸೇವಾಕರ್ತರು ಎಲ್ಲ ಭಕ್ತಾದಿಗಳ ಪರವಾಗಿ
प्रतिष्ठितं वेद प्रतिष्ठते अन्नवानन्नादो भवति महान् भवति प्रजया पशुभिर्ब्रह्म वर्ततेन महान् व्यात्तमस्य पशवः सुजम्भम् पश्यन्ति धीराः प्रचरन्ति वामन्नं वशमिच्छरामि समानमर्थं वर्गे विभुञ्जते वेदो भग्नं निर्तिम्बव परिवार समेत श्री श्रीनिवास परब्रह्मणे नमः एकार्ति दीपं दर्शयामि ब्रह्मणे नमो नमः नैवेद्यं निवेदयामि नमः नैवेद्यं निवेदयामि ओम त्रयकांताय कल्याण निधये निधये देवाय मंगलम वैकुंठ विरक्ताय स्वामी ब्रह्मणे नमः तिरुप्पावड़ी नैवेद्य काले महानिवेदन काले नीराजनंतर जयामे आबद बांधव अनाथ रक्षक गोविंद ఏడు పుల్లలవాడ వెంకటరమణ గోవింద ఆబద ముక్కలవాడ శ్రీహరి గోవింద ఓం రాజాది రాజాయ ప్రదక్ష రాజనే వయం వేశ్వరాయ గురుమహే కామాదజే నమః దివ్య మంత్ర పుష్పం సమర్పయామి ఋగ్వేద ప్రియా అఖిలాండ కమలయప్ప స్వామి శేషే నివాస ప్రేత్తే किंचित ऋग्वेद सेवामवधारय ओम अग्निमेलमसे वैष्णवमसे विष्णवे श्रीनिवास प्रेत्ते सामगान सेवा ओम स्वसे आनंद निलय स्वामिन पराक परिवार समेत श्रीनिवास प्रेत्ते अथर्वण वेद सेवा उपनिषद वाक्य सेवा आनंदो ब्रह्मे दिव्यदानात् आनंदाद्धेव कल्विमानि भूतानि जायन्ते आनंदे न जातानि जीवन्ते आनंद
छन्दं व्रजन्त्यभिदं विजन्देदे सैषा भार्गवे वारुणे विद्या परमेभ्यो मन्प्रतिष्ठिता य एवं वेद प्रतिष्ठते अन्नवानन्नादो भवते ಆಡಿ ಬದುಕುವೆ ಅಡಿವಾಸನಾ ಶ್ರೀನಿವಾಸನಾ ಕುಕ್ಷಿಯೋಳಿರೇಳು ಜಗವ ರಕ್ಷಿಯೋಳೇಳು ಜಗವ ರಕ್ಷಿಸ ಪಕ್ಷಿಯ ಮೇಲೇರಿ ಬರುವ ಲಕ್ಷ್ಮಿಯ ಶ್ರೀನಿವಾಸನಾ ಶ್ರೀನಿವಾಸನಾ ರಥದ ಮುಂದೆ ನಿಲ್ಲಿಸುವ ಹಸ್ತಗಳನ್ನು ಕಂಡೆ ಶವದಲ್ಲೇ ನೆಲ ಪುಂಡರಿ ರೋಗಾದಿ ದಾರಿದ್ರ್ಯ ಪಾಪಕ್ಕೆ ನಮಃ ಪ್ರಾರ್ಥನಾ ಪುಷ್ಪಾಂಜಲಿಂ ಸಮರ್ಪಯಾಮಿ ಮಹಾನೀರಾಜನಂ ಕರಿಷ್ಯೆ ವೆಂಕಟೇಶಂ ನನಾಥೋ ನನಾಥಸ್ತದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಯಚ್ಛ ಪೂರ ಮಹಾಮಂಗಲ ನೀರಾಜನ ಸಂಧರ್ಷಪಾಣಿ ಸಮರ್ಪಯಾಮಿ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.